ವಿಶೇಷ ಚೇತನ ವಯಸ್ಕರ ಭದ್ರ ಭವಿಷ್ಯದ ದೃಷ್ಟಿಯಿಂದ ನ್ಯಾಷನಲ್ ಟ್ರಸ್ಟ್ ಕಾಯ್ದೆ ಅನ್ವಯ ದಿವ್ಯಾಂಗರ ಕಾನೂನುಬದ್ಧ ಪೋಷಕತ್ವ ಪ್ರಮಾಣ ಪತ್ರ ಪಡೆಯುವುದು ಅಗತ್ಯ. ಈ ಬಗ್ಗೆ ಸಮಾಜದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ sindhubroopesh ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ 8 ಮಂದಿಗೆ ಪ್ರಮಾಣ ಪತ್ರ ವಿತರಿಸಲಾಗಿದ್ದು, ಹಂತ ಹಂತವಾಗಿ ಜಿಲ್ಲೆಯಲ್ಲಿರುವ 18 ವರ್ಷ ಮೇಲ್ಪಟ್ಟ ಎಲ್ಲ ವಿಶೇಷ ಚೇತನರಿಗೆ ಈ ಪ್ರಮಾಣ ಪತ್ರ ನೀಡಲಾಗುವುದೆಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಈ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮ ಜಿಲ್ಲಾಡಳಿತ ಹಮ್ಮಿಕೊಳ್ಳಲಿದೆ ಎಂದು ತಿಳಿಸಿದರು. ಸೊ ಈ ಗಾರ್ಡಿಯನ್ಶಿಪ್ ಸರ್ಟಿಫಿಕೇಟ್ ಇವತ್ತು 8 ಮಂದಿಗೆ ಕೊಟ್ಟಿದ್ದೀವಿ. ಮತ್ತು ಆ್ಯಕ್ಟ್ ಕೂಡ ತುಂಬ ಸ್ಟ್ರಿಕ್ಟ್ ಇದೆ. ಅವರು ಬರೀ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಮುಗಿಯಲ್ಲ. ಅದಾದಮೇಲೆ ಅವರು ಹೌಸ್ ವಿಸಿಟ್ಸ್ ಮಾಡ್ತಾ ಇರಬೇಕು. ವಾಲಂಟಿಯರ್ಸು ಆ ಮಗುನ ಹೇಗೆ ನೋಡ್ಕೋತಾ ಇದ್ದಾರೆ ಅದನ್ನೆಲ್ಲ ನಾವು ಚೆಕ್ ಮಾಡ್ತಾ ಇರ್ತೀವಿ. ಸೊ ಇದು 8 ಇರೋದು ಅಲ್ಲ, ತುಂಬ ಜನ ಇದ್ದಾರೆ, ಬಟ್ ಇದ್ರ ಬಗ್ಗೆ ಅವೇರ್ನೆಸ್ ಹೆಚ್ಚಿಲ್ಲ. ಸೊ ಇದು ಹೋಪ್ಫುಲಿ ದಿಸ್ ಇಸ್ ಅ ಸ್ಟಾರ್ಟ್. ಇನ್ನು ಮುಂದೆ ನಾವು ಜಾಸ್ತಿ ಜನನ ಇದರಿಂದ ಜಾಗೃತಿ ಮೂಡಿಸಕ್ಕೆ ಜಿಲ್ಲಾಡಳಿತದಿಂದ ಏನಾದರೂ ಕ್ರಮ ಈ ರೀತಿ ಕಾರ್ಯಕ್ರಮಗಳನ್ನು ನಾವು ಇವತ್ತು ಫಸ್ಟ್ ಹ್ಯಾಂಡ್ ಓವರ್ ಮಾಡಿರೋದ್ರಿಂದ ಜನರಿಗೂ ಈಗ ಗೊತ್ತಾಗುತ್ತೆ ಈ ರೀತಿ ಒಂದಿದೆ ಅಂತ. ಪ್ಲಸ್ ಇದ್ರ ಬಗ್ಗೆ ನೋಡಲ್ ಏಜೆನ್ಸಿಯಾಗಿ ಇವ್ರದ್ದು ಸೇವಾ ಭಾರತಿ ಇದೆ. ಅದ್ರ ಜೊತೆಗೆ ನಮ್ಮ ಡಿಸಬಿಲಿಟಿ ಆಫೀಸರ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಏನೇ ಇನ್ಫಾರ್ಮೇಷನ್ ಬೇಕಿದ್ರೂ ಅವರಿಂದ ಪಡಿಬೋದಾಗುತ್ತೆ. ಇನ್ನು ಮುಂದೆ ಕೂಡ ನಾವು ಜಿಲ್ಲಾಡಳಿತದ ವತಿಯಿಂದ ಈ ರೀತಿ ಹಲವಾರು ಕಾರ್ಯಕ್ರಮನ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಹಮ್ಮಿಕೊಳ್ತೀವಿ ಜಾಸ್ತಿ ಜನಕ್ಕೆ ಇದ್ರ ಬಗ್ಗೆ ತಿಳಿಸೋದು.